ಈ ತುಳುನಾಡು ಕಲೆ ಕಾರ್ಣಿಕದ ಬೂಡು. ಇಲ್ಲಿ ಸರ್ವ ಧರ್ಮದವರು ಎಲ್ಲಾ ದೇವರನ್ನ ನಂಬ್ತಾರೆ. ಇಲ್ಲಿ ಮುಸಲ್ಮಾನ, ಕ್ರೈಸ್ತ, ಹಿಂದೂ, ಸಿಖ್ ಅನ್ನುವ ವರ್ಣ ಭೇದವಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾರೋ ಅಲ್ಲಲ್ಲಿ ಕೆಲವು ಮತಾಂಧರು ಮಾಡುವ ಅನಾಚಾರದ ಘಟನೆಗಳಿಂದಾಗಿ ಇಡೀ ಧರ್ಮದ ಮೇಲೆ ಕಳಂಕ ಹಚ್ಚುವ ಕೆಲಸ ನಡೀತಾ ಇದೆ. ಬಂಟ್ವಾಳದಲ್ಲಿ ನಡೆದ ಕೊರಗಜ್ಜನ ಕೋಲಕ್ಕೆ ಆಗಮಿಸಿದ ಮುಸ್ಲಿಂ ಧರ್ಮದ ಮಹಿಳೆಯೊಬ್ಬರಿಗೆ ದೈವ ಆವೇಶ ಬಂದಿರುವ ಘಟನೆ ನಡೆದಿದೆ. ಬಂಟ್ವಾಳದ ಗುಂಟಾಲ್ಕಟ್ಟೆಯ ಮಾರೂರಿನಲ್ಲಿ ನಿನ್ನೆ ನಡೆದ ಕೊರಗಜ್ಜನ ನೇಮದಲ್ಲಿ ಮುಸ್ಲಿಂ ಮಹಿಳೆಗೆ ದೈವ ಆವೇಶ ಬಂದಿದ್ದು, ತುಳುನಾಡಿನಲ್ಲಿ ಕೊರಗಜ್ಜನ ಕಾರ್ಣಿಕ ಇದೆ ಎಂದು ಮತ್ತೊಮ್ಮೆ ಸಾಬೀತಾಗಿದೆ ಎಂದು ಆಸ್ತಿಕರು ನುಡಿತಾ ಇದ್ದಾರೆ. ಧರ್ಮ ಯಾರನ್ನೂ ಕೈಬಿಡೋದಿಲ್ಲ. ದೇವರ ಮೇಲಿನ ನಂಬಿಕೆಗೆ ಧರ್ಮದ ಲೇಪನ ಅಗತ್ಯವಿಲ್ಲ. ಇದೇ ಕಾರಣಕ್ಕೆ ಮುಸ್ಲಿಂ ಮಹಿಳೆಗೂ ದೈವ ಅಭಯ ನೀಡಿ ಆಕೆಯ ಜೀವನದ ಸಂಕಷ್ಟವನ್ನ ದೂರ ಮಾಡುವ ಅಭಯ ಕೊಟ್ಟಿದೆ ಎಂದು ಪಾಲ್ಗೊಂಡ ಭಕ್ತರು ಮಾತನಾಡಿಕೊಳ್ತಿದ್ದಾರೆ. ನನ್ನ ಮಾಲ ನಡಪಡು ನನ್ನ ಹುಡುಗಿ ತಾಂಡ ನನ್ನ ಕೈದು ಅದು ಬಟ್ಟೋದು ತಾಂಡ ಪಡ್ಡ ಎಟ್ಟು ಜೊಕ್ಕಲು ಒಂದು ಬೆಕ್ಕೆ ಬಿದ್ದವರುಡಲ್ಲೇ ಗೊತ್ತ ಮಾತಾಡ ಬಿಡೋಡು ಬೈದಿನಿ ತಪ್ಲಿಕ್ಲ ಬೇರೆ ದೊಡ್ಡ ಈ ಕೊಂಡನ ಮಾಡ್ರಿ ಈ ಕೊರಗಜ್ಜೆ ಬಿಡಿಸ್ತಾವ.